ಮಂಗಳೂರು ಮಹಾನಗರ ಪಾಲಿಕೆಯ ದೇರೆಬೈಲ್ನ 23ನೇ ಪೂರ್ವ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಸೇರಿದಂತೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದರು. ಇನ್ನು ಲ್ಯಾಂಡ್ ಲಿಂಕ್ನ ಲೇಔಟ್ನಲ್ಲಿರುವ ಸಣ್ಣ ಉದ್ಯಾನವನ ಹಾಗೂ ಡ್ರೈನೇಜ್ ಸಮಸ್ಯೆ ಮೇಯರ್ ಅವರು ಅಧಿಕಾರಿಗಳ ಜೊತೆಯಲ್ಲಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಮಾತನಾಡಿದ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಪಾಲಿಕೆಯ ವಿಶೇಷ ಅನುದಾನದ ಮುಖಾಂತರ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಲ್ಯಾಂಡ್ ಲಿಂಕ್ಸ್ನಲ್ಲಿರುವ ಬಡಾವಣೆಗಳ ಒಳಗಿರುವ ಪಾರ್ಕ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಜೊತೆಗೆ ಡ್ರೈನೇಜ್ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ಅವರು ಹೇಳಿದರು. ವಾರ್ಡ್ ನಂಬರ್ 23 ದೇರೆಬೈಲಲ್ಲಿ ಈ ಲ್ಯಾಂಡ್ ಲಿಂಕ್ಸ್ ಲೇಔಟ್ ಅಲ್ಲಿ ಇಲ್ಲಿಯ ನಿವಾಸಿಗಳು ಮತ್ತು ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದಂಥ ರಂಜಿನಿ ಕೋಟ್ಯಾನವರ ಕೋರಿಕೆಯಂತೆ ನಾನು ಇಲ್ಲಿ ಸ್ಥಳ ವೀಕ್ಷಣೆಗೆ ಬಂದಿದ್ದೇನೆ. ಸಾಕಷ್ಟು ಸಣ್ಣ ಪುಟ್ಟ ಕೆಲವೊಂದು ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಇಲ್ಲಿಯ ನಿವಾಸಿಗಳ ಮತ್ತು ಸಾರ್ವಜನಿಕರು ಮತ್ತು ನಗರ ಪಾಲಿಕೆ ಸದಸ್ಯರ ಕೆಲವು ದೂರುಗಳಿದೆ. ರಸ್ತೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪಾಟ್ಹೋಲ್ಸ್ ಇರ್ಬೋದು, ಒಳಚರಂಡಿಯ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಸಮಸ್ಯೆಗಳು, ಈ ರೀತಿಯ ನಾನಾ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಭಾಗದಲ್ಲಿ ಇದೆ. ಅದರ ಜೊತೆಗೆ ಇಲ್ಲಿ ಒಂದು ಸಣ್ಣ ಉದ್ಯಾನವನ ಇದೆ. ಈಗಾಗಲೇ ಲ್ಯಾಂಡ್ ಲಿಂಕ್ಸ್ ಲೇಔಟ್ನವರ ವತಿಯಿಂದ ನಿರ್ಮಿತವಾದಂಥ ಈ ಉದ್ಯಾನವನವನ್ನು ಅದನ್ನು ಕೂಡ ಇಲ್ಲಿಯ ನಿವಾಸಿಗಳು, ಇಲ್ಲಿಯ ನಾಗರಿಕರು ಮತ್ತು ಸ್ಥಳೀಯ ನಗರ ಪಾಲಿಕೆ ಸದಸ್ಯರ ಬೇಡಿಕೆಯಂತೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆ ಉದ್ಯಾನವನವನ್ನು ನಮ್ಮ ಮಹಾನಗರ ಪಾಲಿಕೆಯ ಕೆಲವೊಂದು ವಿಶೇಷ ಅನುದಾನ, ಅದು ಕೂಡ ನಿರ್ದಿಷ್ಟವಾಗಿ ಈ ರೀತಿಯ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸುವ ದಿಸೆಯಲ್ಲಿ ಕೆಲವೊಂದು ಮಾರ್ಗಸೂಚಿಗಳು ಸರ್ಕಾರದಿಂದ ಇದೆ. ಇದೆಲ್ಲವನ್ನು ಪಾಲನೆ ಮಾಡುವ ಮೂಲಕ ಈ ಒಂದು ವಾರ್ಡಿನಲ್ಲಿರುವಂತಹ ಲ್ಯಾಂಡ್ ಲಿಂಕ್ಸಿನ ಬಡಾವಣೆಯ ಒಳಗಿರುವಂತಹ ಈ ಉದ್ಯಾನವನವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿಪಡಿಸುವ ಒಂದು ಚಿಂತನೆಗಳಾಗಿದೆ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಅದನ್ನು ಅನುಷ್ಠಾನವನ್ನು ನಾವು ನಗರ ಪಾಲಿಕೆಯಿಂದ ಮಾಡುವವರಿದ್ದೇವೆ. ಈ ವೇಳೆ ಸ್ಥಳೀಯ ಪಾಲಿಕೆಯ ಸದಸ್ಯೆ ರಜನಿ ಕೋಟ್ಯಾನ್ ಸೇರಿದಂತೆ ಪಾಲಿಕೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.